ನಾನು ಒಂದು ಹೋಗಿ ವಿನಂತಿ ಮಾಡಿಕೊಂಡೆ, ನಮ್ಮ ಇವತ್ತಿನ ವಿದ್ಯಾಸಹಕಾರವನ್ನು ಕೂಡ ತಾವುಗಳೇ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡ್ರು. ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ಮುಖ್ಯ ಗುರುಗಳು ಶ್ರೀಮತಿ ಉಷಲತಾ ಟೀಚರ್ ಅವರು ಈ ಕಾರ್ಯಕ್ರಮ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಇರುವಂತಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮಾತ್ರ ನಮ್ಮ ಆತ್ಮೀಯ ಮಿತ್ರರು ಆಗಿರುವಂತಹ ವಿದ್ಯಾಧರ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ವಿದ್ಯಾರ್ಥಿಗಳಿದ್ದಾರೆ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಜ್ಞಾನದುದಯ ಭಾಗ್ಯದುದಯ ಯಮಗೆ ನಿತ್ಯ ದೊರೆಯಲಿ, ಸತ್ಯ ಶಾಂತಿ ನ್ಯಾಯ ನಡತೆ ತಿದ್ದಿ ನಮ್ಮ ಬೆಳೆಸಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಜಾತಿ ಪಂಥ ಭೇದ ಭಾವ ಎಂಬ ಬಿಟ್ಟು ತೊಲಗಲಿ, ಒಂದೇ ತಾಯ ಮಕ್ಕಳೆಂಬ ಶುದ್ಧ ಭಾವ ಬೆಳೆಯಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ. ವಿದ್ಯಾರ್ಥಿಗಳಿಗೆ ವಂದನೆಗಳು. ಮುಂದಕ್ಕೆ ಈಗ ಬಂದಂತಹ ಅತಿಥಿಗಳನ್ನ ಸ್ವಾಗತಿಸುವಂತದ್ದು, ಗೌರವಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ, ನಮ್ಮ ಧರ್ಮ ಕೂಡ ಹೌದು. ಇದನ್ನ ಕಾರ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ ನಮ್ಮ ಹಿರಿಯ ಶಿಕ್ಷಕರಾದ ರವಿಶಂಕರ್ ಸರ್ ಅವರು. 21-22ನೇ ಸಾಲಿನ ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿ ಸರಕಾರದ ಉದ್ಘಾಟನಾ ಸಮಾರಂಭದಲ್ಲಿ ನಾವೀಗೆಲ್ಲ ಭಾಗಿಗಳಾಗಿದ್ದೇವೆ. ಕೊರೋನಾ ಬಂದು 1.5 ವರ್ಷ 2 ವರ್ಷ, ಈಗ ಹಿಂದಿನ ವರ್ಷ ಕೂಡ ವಿದ್ಯಾರ್ಥಿ ಸರಕಾರ ಯಾವುದೇ ಕಾರ್ಯಕ್ರಮಗಳು ಆಗಲಿಲ್ಲ. ಆದರೆ ದೇವರ ದಯೆಯಿಂದ ಕೊರೋನಾ ಕಮ್ಮಿ ಆದ ಕಾರಣ ನಮ್ಮ ಈ ಪ್ರೌಢಶಾಲೆ ಈ ವರ್ಷ ವಿದ್ಯಾರ್ಥಿ ಸರಕಾರದ ಉದ್ಘಾಟನೆ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಉದ್ಘಾಟಿಸಲಿಕ್ಕೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿರುವಂತಹ, ಪ್ರಭಾರ ವಿಸಿಯಾಗಿ ಕಾರ್ಯನಿರ್ವಹಿಸಿರುವಂತಹ, ನಮ್ಮ ಶಾಲೆಯ ಮೇಲೆ ಹಿಂದೆ ಕೂಡ ಹಲವು ಸಲ ನಮ್ಮ ಶಾಲೆಯ ಮೇಲೆ ಅಪಾರ ಪ್ರೀತಿ ಮತ್ತು ಅಭಿಮಾನವನ್ನು ಹೊಂದಿರುವಂತಹ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ.ಕೆ. ಇವರು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಸಮಯಕ್ಕೆ ಸರಿಯಾಗಿ ಆಗಮಿಸಿರುತ್ತಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ನಮ್ಮವರೇ ಹೊಸಪುರ ಜನರನ್ನ ನಿರ್ದೇಶಕರು, ಯಕ್ಷಗಾನ ಕಲಾವಿದರು ಹಾಗೂ ವಿವಿಧ ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಹೊಸಪುರ ಜನ ನಿರ್ದೇಶಕರಾಗಿರುವಂತಹ ವಿದ್ಯಾಧರ್ ಶೆಟ್ಟಿ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಾಗಿರುವ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡುತ್ತಿರುವಂತಹ ನಮ್ಮ ಮುಖ್ಯೋಪಾಧ್ಯಾಯ ಶ್ರೀಮತಿ ಉಷಾರತರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕನಕ ಅಧ್ಯಯನ ಪೀಠದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬಳೆ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮವೆಲ್ಲ ನಿರ್ದೇಶನವನ್ನು ಮಾಡುತ್ತಿರುವಂತಹ ಡಾಕ್ಟರ್ ಪ್ರಶಾಂತ್ ನಾಯಕ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಭಯ ವಿದ್ಯಾಸಂಸ್ಥೆಗಳ ಸಂಚಾಲಕರು ಆಗಿರುವಂತಹ ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವನ್ನು ನೀಡಿ ನಮಗೆಲ್ಲರಿಗೂ ಮಾರ್ಗದರ್ಶನ ಸಲಹೆಯನ್ನು ನೀಡುತ್ತಿರುವಂತಹ ನಮ್ಮ ಉಭಯ ಶಾಲಾ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿರುವಂತಹ ಜಯರಾಮ ಕೋಡರು ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರೂ ಕೂಡ ನಾನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಕನಕ ಅಧ್ಯಯನ ಪೀಠಕ್ಕೆ
ಅದರಲ್ಲಿ ಸೇವೆ ಸಲ್ಲಿಸಿರುವಂಥ ಶಿಕ್ಷಕರಾಗಿ ಅಥವಾ ಆ ಸಂಶೋಧನಾ ಸಂಸ್ಥೆಯಲ್ಲಿ ಸೇವೆ ಸಲ್ಲಿರುವಂಥ ಎಲ್ಲ ಅತಿಥಿಗಳಿಗೂ ಕೂಡ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ನಮ್ಮೊಂದಿಗೆ ನಮ್ಮ ಗೌರವಾನ್ವಿತ ಸಂಚಾಲಕರು ಕೂಡ ಸೇರಿಕೊಂಡದ್ದು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಲಕ್ಷಣ ಬಂತು ಅಂತ ಹೇಳಿಕೊಳ್ತಾ ಅವರನ್ನು ಆತ್ಮೀಯವಾಗಿ ಮತ್ತೊಮ್ಮೆ ಬರಮಾಡಿಕೊಂಡು ಬಂದಿರುವಂಥ ನೆರೆದಿರುವಂಥ ಎಲ್ಲ ಮಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ನವರಿದ್ದಾರೆ, ಎಲ್ಲ ಸಿಬ್ಬಂದಿ ವರ್ಗದವರಿದ್ದಾರೆ. ತಮಗೂ ಆತ್ಮೀಯ ಸ್ವಾಗತ ವಹಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳು ತಮಗೆಲ್ಲ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ರವಿಶೇಖರ್ ಸರ್ 2 ವರ್ಷ ಕೊರೋನಾದಿಂದಾಗಿ ನಮಗೆ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮನೇ ಮಾಡಲಿಕ್ಕಾಗಲ್ಲ. ಆದರೆ ನಮ್ಮ ಅರೆಗಳ ವಿದ್ಯಾಸಂಸ್ಥೆಯಲ್ಲಿ ಈಗಾಗಲೇ ಇದು 7ನೇ ಕಾರ್ಯಕ್ರಮ. ಯಾವಾಗ ಶಾಲೆ ಸ್ಟಾರ್ಟ್ ಆಯಿತು ಅದರ ನಂತರ ನಡೆದ ಸಣ್ಣ ಸಣ್ಣ ಕಾರ್ಯಕ್ರಮ ನೋಡಿದ್ರೆ ಎಲ್ಲ ಮಕ್ಕಳಿಗೆ ನಿನ್ನೆ ಕಣ್ಣಿನ ತಪಾಸಣಾ ಶಿಬಿರ ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಡೆಯಿತು. ಇವತ್ತು ಎಲ್ಲ ಮಕ್ಕಳು ಈಗಾಗಲೇ ಒಳ್ಳೆ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಆದರೆ ಆ ಒಂದು ಅಧಿಕಾರಕ್ಕೆ ಚಾಲನೆ ನೀಡುವಂತ ಕಾರ್ಯಕ್ರಮ ಅಂತಂದ್ರೆ ಅದು ಮುಖ್ಯಮಂತ್ರಿಗಳಿಗೆ, ಎಲ್ಲ ಮಂತ್ರಿಗಳಿಗೆ ಇವತ್ತು ಒಂದು ಗೌರವ ಕೊಡುವಂತ ಕಾರ್ಯಕ್ರಮ. ಅದನ್ನು ಯಾವ ರೀತಿ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನವನ್ನ ಇವತ್ತಿನ ಉದ್ಘಾಟಕರು ಸನ್ಮಾನ್ಯ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ.ಕೆ ಅವರು ನೆರವೇರಿಸಿಕೊಡ್ತಾರೆ. ಮತ್ತೆ ಸಭಾಪತಿಗಳಿಗೆ ಮತ್ತು ಎಲ್ಲ ಮಂತ್ರಿಗಳಿಗೆ, ಸಭಾಪತಿಗಳಿಗೆ ನಮ್ಮ ಮುಖ್ಯೋಪಾಧ್ಯಾಯರು ನೀಡ್ತಾರೆ. ಎಲ್ಲ ಮಂತ್ರಿಗಳಿಗೆ ನಮ್ಮ ಸಂಚಾಲಕರು ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಈಗ ಮೊದಲನೇದಾಗಿ ಪ್ರಪ್ರಥಮವಾಗಿ ಮುಖ್ಯಮಂತ್ರಿಗಳಾದ ಎಲ್ಲರ ಅವಿರೋಧವಾಗಿ ಈ ವರ್ಷ ಆಯ್ಕೆ ಮಾಡಿದ್ದೇವೆ ನಿಶಿತಾ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರನ್ನ ನಮ್ಮ ಸ್ಕೌಟ್ ರಿಕ್ಸನ್ ಲೋಬೋ ಅವರು ನಮ್ಮ ನಿಶಿತಾ ಅವರು ಇವತ್ತಿನ ಈ ಒಂದು ಪ್ರಮಾಣವನ್ನ ಬೋಧಿಸ್ತಾರೆ. ಅದನ್ನು ವಚನ ಸ್ವೀಕಾರ ಮಾಡಬೇಕು ಅಂತ ವಿನಂತಿ. ಈಗ ಮುಖ್ಯಮಂತ್ರಿಗಳಿಂದ ಪ್ರಮಾಣ ವಚನ. ನಿಶಿತಾ ಎಂಬ ಹೆಸರಿನ ನಾನು ಶಾಲಾ ಸಂವಿಧಾನದ ನೀತಿ ನಿಯಮಕ್ಕೆ ಬದ್ಧನಾಗಿ ಸಂಸ್ಥೆಯ ಶಿಸ್ತು ಸಮಯ ಪಾಲನೆಯನ್ನು ಕಾಪಾಡುವುದರೊಂದಿಗೆ ಶಾಲಾ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಚಟುವಟಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ವಿಶೇಷವಾಗಿ ಈ ಸರ್ತಿ ಒಂದು ಸಸಿ ಕೊಡ್ತೇವೆ. ಅವಳು ಏನ್ ಮಾಡ್ಬೇಕು, ಎಲ್ಲ ಮಂತ್ರಿಗಳು ಒಂದೊಂದು ಸಸಿಯನ್ನು ನಾವು ಒಂದು ಸ್ಪಾಟ್ ತೋರಿಸಿದ್ದೇವೆ ಅವರಿಗೆ. ಅಲ್ಲೇ ನೆಟ್ಟು ಅದನ್ನ ಕಾಪಾಡಬೇಕು. ಅದು ಮಾತ್ರ ಮುಂದೆ ಶಾಲೆ ಬಿಟ್ಟು ಹೋಗಿ ಬಂದರೂ ಕೂಡ ಹಳೆ ವಿದ್ಯಾರ್ಥಿಯಾಗಿ ಕೂಡ ನಿಮ್ಮ ಸಸಿಯನ್ನು ಕಾಪಾಡುವಂತ ಕೆಲಸ ನಿಮಗೆಲ್ಲರಿಗೂ ಸೇರ್ತದೆ ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ ಒಂದು ಗಿಡವನ್ನು ಕೂಡ ನಾನು ಗೌರವಾನ್ವಿತ ಕುಲಸಚಿವರವರಿಗೆ ನೀಡಿ ಗೌರವಿಸಬೇಕು ಮಕ್ಕಳಿಗೆ ಅಂತ ವಿನಂತಿ ಮಾಡಿ. ಗೌರವಾನ್ವಿತ ನಮ್ಮ ಉಷಾದ ಟೀಚರ್ ಅವರಲ್ಲಿ, ಮುಖ್ಯೋಪಾಧ್ಯಾಯನಿಯವರಲ್ಲಿ ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಪಲ್ಲವಿ ಅವರು, ಸಭಾಪತಿ ಪಲ್ಲವಿ ಅವರು ವೇದಿಕೆಗೆ ಆದಷ್ಟು ಬೇಗ ಬರಬೇಕು. ಮತ್ತೆ ಎಲ್ಲ ಪಲ್ಲವಿ ಎಂಬ ಹೆಸರಿನ ನಾನು 2021-22ನೇ ಸಾಲಿನ ಶಾಲಾ ವಿದ್ಯಾರ್ಥಿ ಸರಕಾರದ ಸಭಾಪತಿಯಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲ ಸದಸ್ಯರನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರೊಂದಿಗೆ ಶಾಲಾ ಸಂವಿಧಾನದ ಶಿಸ್ತು ಮತ್ತು ನಿಯಮಕ್ಕೆ ಬದ್ಧನಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದ. ಸಂಚಾಲಕರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಮುಖ್ಯವಾಗಿ ವಿದ್ಯಾಮಂತ್ರಿಯಾಗಿ ವಂಶಿತಾ, ವಾರ್ತಾ ಮಂತ್ರಿಯಾಗಿ ಕುಶಿತಾ, ಪೀಠೋಪಕರಣ ಮಂತ್ರಿಯಾಗಿ ದೀಕ್ಷಿತ್,
ನೀರಾವರಿ ಮಂತ್ರಿಯಾಗಿ ಜೈಸನ್, ಸ್ವಚ್ಛತಾ ಮಂತ್ರಿಯಾಗಿ ಪ್ರೀತಿ. ಇಷ್ಟು ಮಂದಿ. ಬಾಕಿ ಎಲ್ಲ ಸಮಿತಿಗಳಿದೆ, ಸಮಯ ಪಾಲನೆಗೆ, ಶಿಸ್ತಿಗೆ, ಕಾರ್ಯಕ್ರಮಗಳಿಗೆ, ಸಾಂಸ್ಕೃತಿಕ ಅದೆಲ್ಲ ಸಮಿತಿ ಇರ್ತವೆ. ಸಮಿತಿಗೆ ಸಂಚಾಲಕರುಗಳು ಇರ್ತಾರೆ. ಬಾ ಸರಿ, ಎಲ್ಲ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸೋಣ. ಈ ಶೈಕ್ಷಣಿಕ ವರ್ಷ ಬಹಳ ಅದ್ಭುತವಾಗಿ ಎಲ್ಲ ಕಾರ್ಯಚಟುವಟಿಕೆಗಳು ಬಹಳ ಶಿಸ್ತುಬದ್ಧವಾಗಿ ಸಮಯ ಪ್ರಜ್ಞೆಯೊಂದಿಗೆ ಆಗಬೇಕು. ಎಲ್ಲ ಮಂತ್ರಿಗಳು ನಮಗೆ ಸಹಕರಿಸಬೇಕು ಎಂದು ವಿನಂತಿ ಮಾಡ್ತೇನೆ. ಹಾಗೆಯೇ ಶಾಲಾ ನಿಮ್ಮ ಪದವಿಯವರು ಹೇಳಿ ಮಂತ್ರಿ ಪದವಿ. ಶಾಲಾ ನೀತಿ ನಿಯಮಕ್ಕೆ ಬದ್ಧರಾಗಿ ಸಂಸ್ಥೆಯ ಶಿಸ್ತು ಸಮಯ ಪಾಲನೆಯನ್ನು ಕಾಪಾಡುವುದರೊಂದಿಗೆ ಶಾಲಾ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ. ಗಿಡ ಹೊರಗಿಟ್ಟು ಬನ್ನಿ, ಹೊರಗಿಟ್ಟು ಬನ್ನಿ, ಅಲ್ಲೇ ಇದು ಮಾಡಿ ಇಟ್ಕೊಂಡು. ಮಂತ್ರಿಗಳೆಲ್ಲ ಪ್ರಮಾಣ ವಚನ ಬೋಧನೆಯನ್ನ ಮಾಡಿದ್ದಾರೆ. ನೀವೆಲ್ಲ ಯಶಸ್ವಿಯಾಗಿ ಎಲ್ಲರೂ ಸ್ವೀಕರಿಸಿದ್ರಿ. ಎಲ್ಲ ಕಾರ್ಯಕಲಾಪಗಳನ್ನ ಬಹಳ ಅದ್ಭುತವಾಗಿ ಯಶಸ್ವಿಯಾಗಿ ಸಂಘಟನೆ ಮಾಡ್ತೀರಿ ಎನ್ನುವ ಆಶ್ವಾಸನೆಯೊಂದಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ, ಈಗ ಈ ಒಂದು ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮೆಲ್ಲರ ಆತ್ಮೀಯರು, ನಮಗೂ ನಾನು ಮೊದಲೇ ಹೇಳಿದ ಹಾಗೆ ನಾನು ಈ ಶಾಲೆಗೆ ಸೇರ್ಬೇಕಂದ್ರೆ 2003 ನನ್ನ ಒಂದು ಇಂಟರ್ವ್ಯೂಯಲ್ಲಿ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಅವರನ್ನು ನಮ್ಮ ಸಂಚಾಲಕರು ಕರೆದಿದ್ರು. ನಾನು ಈ ಶಾಲೆಗೆ ಸೇರ್ಬೇಕು ಅಂದ್ರೆ ಮೂಲ ಕಾರಣಕರ್ತರು ಕೂಡ ಅವರು ಕೂಡ ಒರುವರು ಅಂತ ಹೇಳ್ಕೊಳ್ತಾ ಬಹಳ ಹೆಮ್ಮೆ ಪಡ್ತೇನೆ. ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಅವರು ಮೊದಲು ಈಗಾಗಲೇ ನಮ್ಮ ರವಿಶಂಕರ್ ಸರ್ ಹೇಳಿದ ಹಾಗೆ ಪ್ರಭಾರ ಕುಲಪತಿಗಳಾಗಿ ವಿಸಿಯಾಗಿ ಕಾರ್ಯನಿರ್ವಹಿಸಿದವರು. ಬಹಳ ಒಬ್ಬ ಒಳ್ಳೆಯ ಕ್ರೀಡಾಪಟು. ಅವರು ಇಲ್ಲಿ ಇವತ್ತಿನ ತನಕ ಆಡ್ತಾ ಇರ್ತಾರೆ ಪ್ರತಿದಿನ. ಅವರ ಮೊದಲೇ ಕ್ರೀಡಾಪಟು ಆಗಿರುವಾಗಲೇ ಉತ್ತಮ ರಾಷ್ಟ್ರ ಮಟ್ಟದ ಕ್ರೀಡಾಪಟು. ಅದು ಮಾತ್ರ ಅಲ್ಲದೆ ವಿಶ್ವವಿದ್ಯಾಲಯದಲ್ಲಿ ಶಾಲೆಗೆ ನಿರ್ದೇಶಕರಾಗಿರುವಾಗ ಕೂಡ ಇಂಟರ್ ಕಾಲೇಜ್ ಆಗಿರ್ಬೋದು, ನೆಹರು ಮೈದಾನದಲ್ಲಿ ನಡೆದಂತಹ ಇದು ಸ್ವಾತಂತ್ರ್ಯಕ್ಕೋಸ್ಕರ ನಡೆಯುವಂತಹ ಕ್ರೀಡಾಪಟುಗಳು ಎಲ್ಲದರಲ್ಲಿ ಕೂಡ ಕಿಶೋರ್ ಕುಮಾರ್ ಅವರು 2-3 ಕ್ರೀಡೆಗಳಲ್ಲಿ ಪಂದ್ಯಾಟಗಳಲ್ಲಿ ಪ್ರಶಸ್ತಿಯನ್ನ ಗಳಿಸಿದ್ದಾರೆ. ಅದು ಒಂದು ಕಡೆ. ಆದರೆ ಅವರ ಸಾಧನೆ ನೋಡ್ಲಿಕ್ಕೆ ಹೋದ್ರೆ PhD ಆಗಿದೆ, ಅವರಿಗೆ ಕೂಡ ಪ್ರೊಫೆಸರ್ ಆಗಿದ್ದಾರೆ, ಅದೆಷ್ಟು ವಿದ್ಯಾರ್ಥಿಗಳಿಗೆ ಸಂಶೋಧನೆಯನ್ನು ಮಾಡಿಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ನಮ್ಮ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅಂದ್ರೆ ಪ್ರಮುಖ ಕಾರಣಕರ್ತರು ಅದು ನಮ್ಮ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಪಡ್ತೇನೆ. ನೀವೆಲ್ಲರಿಗೆ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕು. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಅವರಿಗೆ ಸಣ್ಣ ಮಟ್ಟಿನ ಗೌರವವನ್ನು ಕೊಡ್ತೇವೆ. ಯಾಕೆ ಅಂತಂದ್ರೆ ನಮ್ಮ ವಿದ್ಯಾಸಂಸ್ಥೆಗೆ ಬಂದಿದ್ದಾರೆ 2-3 ಸರ್ತಿ ಕದ್ದಾಗ್ತಾ ಪಾಪ ಅವಾಗೆಲ್ಲ ಶಾರೀರಿಕ ನಿರ್ದೇಶಕರಾಗಿದ್ರು. ಆದ್ರೂ ಕೂಡ ಎಂತ ಒತ್ತಡ ಇದ್ರು ಕೂಡ ಖಂಡಿತ ನಿಮಗೆಲ್ಲ ಮಾರಿ ನಿಮ್ಮನ್ನು ಬಿಡ್ಲಿಕ್ಕೆ ಆಗ್ತದ ಅಂತ ಹೇಳ್ತಾರೆ. ಒಂದೇ ಒಂದು ನಿಮಗೆಲ್ಲ ಮಾರಿ ನಿಮ್ಮನ್ನು ಬಿಡ್ಲಿಕ್ಕೆ ಆಗ್ತದ ಅಂದ್ರೆ ಎಂತ ಒಂದು ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ, ಇವತ್ತು ಕುಲಸಚಿವರಾದ್ರೂ ಕೂಡ ಸ್ವಲ್ಪನೂ ಅಹಂಕಾರ ಇಲ್ಲದೆ ಅವರ ಏನು ನಿಜವಾದ ವ್ಯಕ್ತಿತ್ವ ಉಂಟು ಅದನ್ನ ಇವತ್ತು ನೀವು ಮಂಗಳೂರು ವಿಶ್ವವಿದ್ಯಾಲಯ ಹೋಗಿ ನೋಡಿ. ಆ ಒಂದು ಸ್ಥಾನದಿಂದ ಹಿಡಿದು ನಾನು ದೊಡ್ಡ ಮಟ್ಟಕ್ಕೆ ಬಂದಿದ್ದು ಎಲ್ಲಿಯೂ ಬೀಗುವವರಲ್ಲ, ಯಾರ
ಯಾರನ್ನೋ ಬೈದವರಲ್ಲ, ಇಷ್ಟ ತನಕ ಅವರು ನೋವು ಮಾಡಿದ್ದು ನಾನು ನೋಡ್ಲಿಲ್ಲ. ಅವ್ರು ಮೊದಲು ಅಷ್ಟೇ ಈಗಲೂ ಅಷ್ಟೇ, ಅವ್ರು ಹೇಳುವುದನ್ನ ಖಡಕ್ಕಾಗಿ ಹೇಳಿದ್ರು ಕೂಡ ಬಹಳ ಸಂತೋಷದಿಂದ ಎಲ್ಲರಿಗೂ ಹೇಳುವಂತ ಒಂದು ವ್ಯಕ್ತಿತ್ವ, ಬಹಳ ಅದ್ಭುತವಾದ ವ್ಯಕ್ತಿತ್ವ. ಅದನ್ನು ನಾವು ಕೂಡ ಕಲ್ತಿದ್ದೇವೆ ಅವರ ತುಂಬಾ ಗುಣಗಳನ್ನು ನೋಡಿ. ಎಲ್ಲಿ ಒಂದು ಒಂದು ವಾಗ್ಮಿಗಳು ಕೂಡ, ಒಳ್ಳೆಯ ವಾಗ್ಮಿಗಳು ಕೂಡ ಅಂತ ಒಬ್ಬರು ಇವತ್ತು ಕುಲಸಚಿವರಾದದ್ದು, ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ದೊಡ್ಡ ಗೌರವ ಅಂತ ಹೇಳಿಕೊಳ್ಳುವುದರೊಂದಿಗೆ ಅವರು ಶಾರೀರಿಕ ನಿರ್ದೇಶಕರಾಗಿ ಕುಲಸಚಿವರಾದದ್ದು ನಿಜವಾಗಿ ಕೊಡಬೇಕು ಅವರು. ಯಾಕಂದ್ರೆ ಅವರು ಆ ಮಟ್ಟದಲ್ಲಿ ಇದ್ದಾರೆ, ಅವರಿಗೆ ಗೊತ್ತಿಲ್ಲದ ವಿಚಾರವೇ ಇಲ್ಲ. ಎಲ್ಲದಲ್ಲಿ ಕೂಡ ಪ್ರಾವೀಣ್ಯತೆಯನ್ನು ಪಡೆದಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಕಿಶೋರ್ ಸಿಕೆ ಅವರು. ಅವರು ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಸಣ್ಣ ಮಟ್ಟಿಗೆ ಒಂದು ಸಣ್ಣ ಗೌರವವನ್ನು ಇಟ್ಟುಕೊಂಡಿದ್ದೇವೆ. ಅವರು ದಯವಿಟ್ಟು ಅದನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಒಂದು ಫೋಟೋಗೆ ಬೇಕು. ನಮ್ಮ ವಿದ್ಯಾದರ್ಶಕಿ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ವಿದ್ಯಾಸಂಸ್ಥೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಪೋರ್ಟ್ಸ್ ಅಲ್ಲಿ ರಾಷ್ಟ್ರ ಮಟ್ಟ ತನಕ ಹೋಗಿದ್ದೇವೆ. ರಾಜ್ಯ ಮಟ್ಟದಲ್ಲಿ ನೃತ್ಯದಲ್ಲಿ, ರಾಜ್ಯ ಮಟ್ಟದಲ್ಲಿ ನಮ್ದು ಪ್ರತಿಭಾ ಕಾರಂಜಿ ರಾಜ್ಯ ಮಟ್ಟದ ತೃತೀಯ ಸ್ಥಾನ ಡ್ಯಾನ್ಸ್ ಅಲ್ಲಿ ಪಡೆದಿದ್ದೇವೆ. ಅದು ಮಾತ್ರ ಅಲ್ಲದೆ ಇವತ್ತು ಇದರಲ್ಲಿ ಆಶುಭಾಷಾ ಸ್ಪರ್ಧೆ ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಫಸ್ಟ್ ಬರ್ತಿದೆ ನಮ್ಮ ಶಾಲೆ. ಹಾಗಾಗಿ ಇಷ್ಟೆಲ್ಲ ಹೋಗ್ಬೇಕು ಅಂದರೆ ಅದಕ್ಕೆ ಮುಖ್ಯ ಒಂದು ರೀತಿಯಲ್ಲಿ ನನಗೆ ಕಾರಣಕರ್ತರು ಹೊಸಕುರ ವಿದ್ಯಾ ಮಾಧ್ಯಮ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ, ಹೆಮ್ಮೆ ಪಡ್ತೇನೆ. ಒಬ್ಬ ಯಕ್ಷಗಾನದ ಕಲಾವಿದರಾಗಿ, ನಟರಾಗಿ, ತಾಳಬದ್ದಲೆಯ ಅರ್ಥಧಾರಿಯಾಗಿ, ನಾಟಕಕಾರರಾಗಿ, ಒಳ್ಳೆಯ ನಿರೂಪಕರಾಗಿ, ಹಲವಾರು ಕಾರ್ಯಕ್ರಮಗಳ ಸಂಘಟಕರಾಗಿ, ಇವತ್ತು ಅದು ಮಾತ್ರ ಅಲ್ಲದೆ ಹೊಸಕುರಲ್ಲಿ ದೀಪಾವಳಿ ಸಂಭ್ರಮ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಸೌಹಾರ್ದ ಸಂಭ್ರಮವನ್ನ ಬಹಳ ಅದ್ಭುತವಾಗಿ ಕಳೆದ 8 ವರ್ಷಗಳ ಕಾಲ ನಡೆಸಿಕೊಂಡು ಬರ್ತಾ ಇರುವಂತ ನಮ್ಮ ಹೆಮ್ಮೆಯ ವಿದ್ಯಾದರ್ಶಕಿ ಅವರಿಗೆ ಕೂಡ ಸಣ್ಣ ಗೌರವ ಇದೆ. ದಯವಿಟ್ಟು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು ವಿನಂತಿ ಮಾಡ್ತೇನೆ. ಅವರಿಗೆ ಕೂಡ ಸಣ್ಣ ಗೌರವವನ್ನು ಕೊಡ್ತಾ ಇದ್ದೇವೆ. ವಿದ್ಯಾಸಂಸ್ಥೆ ಪರವಾಗಿ ಅವರು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತಹ ಯಶಸ್ವಿಗೊಳಿಸಿದಂತಹ ನಮ್ಮ ಸನ್ಮಾನ್ಯ ಕಿಶೋರ್ ಕುಮಾರ್ ಸಿಕೆ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಮುಖ್ಯಮಂತ್ರಿಗಳಿಗೆ ಒಂದು ಪ್ರಮಾಣ ವಚನವನ್ನು ಬೋಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಹಾಗೂ ಎಲ್ಲ ಶಿಕ್ಷಕೇತರ ಬಂಧುಗಳಿಗೆ ನಾನು ಕೃತಜ್ಞತೆಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಒಂದು ಸರ್ಕಾರದ ರಚನೆಯ ಮುಖಾಂತರ ಒಂದು ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು, ಶಾಲೆಯ ಬೆಳವಣಿಗೆಯಲ್ಲಿ ತನ್ನನ್ನು ತಾನು ಹೇಗೆ ತೊಡಗಿಸಿಕೊಳ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಸರ್ಕಾರದ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಒಂದು ಸರ್ಕಾರದ ರಚನೆಯಾಗುವುದು ಬಹಳ ಒಂದು ಉತ್ತಮ ಕೆಲಸ. ಹೀಗೆ ಈ ಸಂಸ್ಥೆ ಬಹಳಷ್ಟು ವರ್ಷಗಳಿಂದ ಇಲ್ಲಿನ ಜನರ ಆಗುಹೋಗುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪೂರಕವಾದ ಶಿಕ್ಷಣವನ್ನು ನೀಡುವುದರಲ್ಲಿ ಈ ಸಂಸ್ಥೆ ಬಹಳಷ್ಟು ಶ್ರಮವನ್ನು ಪಟ್ಟಿದೆ ಮತ್ತು ಯಶಸ್ವಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ರಾಮಕೃಷ್ಣ ಪ್ರೌಢಶಾಲೆ ಈ ಹರೆಕಳದ ಜನರಿಗೆ ಹಾಗೂ ಸುತ್ತಮುತ್ತಲ ಜನರಿಗೆ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಬಹಳಷ್ಟು ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದೆ. ನಾನು ಈ ಸಂಸ್ಥೆಯನ್ನು ಸುಮಾರು 20 ವರ್ಷಗಳಿಂದ ಹೆಚ್ಚು ಈ ಸಂಸ್ಥೆಯೊಂದಿಗೆ ಒಡನಾಟವನ್ನು ನಾನು ಹೊಂದಿದ್ದೇನೆ. ಸೊ ಈ ಹಿಂದೆ ಶ್ರೀಯುತ ಜಯರಾಮ್ ಆಳವರ ಜೊತೆ ಬಹಳ ಹಿಂದೆಯಿಂದ ನಾನು ಪರಿಚಯವನ್ನು ಹೊಂದಿದ್ದೆ.
ಈಗಾಗಲೇ ತ್ಯಾಗಮ್ಮ ಅವರು ಹೇಳಿದಾಗೆ ತ್ಯಾಗಮ್ಮ ಅವರು ಇಲ್ಲಿ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಅವಾಗಲೂ ಜಯರಾಮ್ ಅವರು ಬಹಳಷ್ಟು ಸಹಾಯ ಮಾಡಿದ್ದಾರೆ. ಹಾಗೆ ರಘುರಾಮ್ ಮುಖರ್ಜಿಯವರಾಗಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಸೊ ಹಾಗೆ ಈ ಸಂಸ್ಥೆಯೊಂದಿಗೆ ಬಹಳ ನಿಕಟ ಸಂಬಂಧವನ್ನು ನಾನು ಹೊಂದಿದ್ದೇನೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಹರೆಕಳ ಪಾವೂರು ಕ್ಷೇತ್ರ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲೇ ಗುರುತಿಸುವ ಒಂದು ಕೆಲಸ ಆಗಿದೆ. ಈಗಾಗಲೇ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯುವುದರ ಮುಖಾಂತರ ಹರೆಕಳ ಹಾಜಮ್ಮ ಅವರು ಇಡೀ ಪ್ರಪಂಚದ ಗಮನವನ್ನು ಸೆಳೆದಿದ್ದಾರೆ. ಅದೇ ನಮ್ಮ ಊರನ್ನು ಪ್ರಪಂಚದಾದ್ಯಂತ ಗುರುತಿಸುವ ಕೆಲಸವನ್ನು ಮಾಡಿದ್ದಾರೆ. ಸೊ ಅವರ ಬಗ್ಗೆ ತಾವೆಲ್ಲರೂ ಕೇಳಿದ್ದೀರಿ, ನಾನು ಈಗ ಹೇಳುವ ಅವಶ್ಯಕತೆ ಕೂಡ ಇಲ್ಲ. ಸೊ ಹಾಗೆ ಈ ಸಂಸ್ಥೆಯಿಂದ ಕೂಡ ಹಾಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತ ಶಿಕ್ಷಕರಿದ್ದಾರೆ, ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂತ ಶಿಕ್ಷಕರು ಕೂಡ ಈ ಸಂಸ್ಥೆಯಿಂದ ಬಂದಿದ್ದಾರೆ. ಸೊ ಇಲ್ಲಿ ನೀವು ವಿದ್ಯಾರ್ಥಿಗಳಾಗಿ ನಿಮ್ಮ ಸಂಸ್ಥೆಯ ಬೆಳವಣಿಗೆಯ ಬಗ್ಗೆ, ಹಾಗೆ ಸಂಸ್ಥೆ ನೀಡಿದ ಕೊಡುಗೆ ಬಗ್ಗೆ, ಹಾಗೆ ನೀಡುತ್ತಿರುವ ಕೊಡುಗೆಯ ಬಗ್ಗೆ ತಾವೆಲ್ಲರೂ ಕೂಡ ತಿಳ್ಕೊಂಡಿರಬೇಕು. ಈ ಸಂಸ್ಥೆ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ, ನಿಮಗೆ ವಿದ್ಯಾರ್ಜನೆಯನ್ನು ಮಾಡೋ ಮಾತ್ರ ಕೆಲಸ ಮಾಡ್ತಾ ಇಲ್ಲ. ಒಂದು ಕೋಣೆಯ ಮಧ್ಯದಲ್ಲಿ ನಿಮ್ಮನ್ನು ಕೂರಿಸಿ ಈ ಸಂಸ್ಥೆ ಶಿಕ್ಷಣವನ್ನು ನೀಡ್ತಾ ಇಲ್ಲ. ನಾನು ತಿಳ್ಕೊಂಡಾಗೆ ಒಬ್ಬ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ಶಿಕ್ಷಣವನ್ನು ನೀಡ್ತಾ ಇದೆ. ಸೊ ಅದರಿಂದಲೇ ನಿಮ್ಮ ಸಂಸ್ಥೆಯ ಶಿಕ್ಷಕರು ಗುರುತಿಸಲ್ಪಟ್ಟಿದ್ದಾರೆ. ಹಾಗೆ ನಿಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿನಿಯರು ಕೂಡ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ಅದು ಸ್ಕೌಟ್ಸ್ ಆಗಿರ್ಬೋದು, ಗೈಡ್ಸ್ ಆಗಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳನ್ನು ನಾವು ಗಮನಿಸಿದ್ದೇವೆ. ಮತ್ತು ಇಲ್ಲಿಯ ವಿದ್ಯಾರ್ಥಿಗಳು ಕೂಡ ಹಾಗೆ ಬಹಳಷ್ಟು ಶಿಸ್ತಿನಿಂದ, ಬಹಳ ಬದ್ಧತೆಯಿಂದ ವಿದ್ಯೆಯನ್ನು ಪಡೆಯುತ್ತಿದ್ದಾರೆ ಅಥವಾ ತಮ್ಮ ಬೆಳವಣಿಗೆಯನ್ನು ಕಂಡುಕೊಳ್ಳುತ್ತಿದ್ದಾರೆ ಅಂತ ನಾನು ಗಮನಿಸಿದ್ದೇನೆ. ಸೊ ಇದಕ್ಕೆಲ್ಲ ಕಾರಣಕರ್ತರು ಈ ಸಂಸ್ಥೆಯ ಆಡಳಿತ ಮಂಡಳಿಯವರು, ಹಾಗೆ ಇಲ್ಲಿನ ಶಿಕ್ಷಕರು, ಶಿಕ್ಷಕೇತರ ಮಿತ್ರರು, ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ವಿದ್ಯಾರ್ಥಿಗಳಿಗೆ ಸರ್ಕಾರದ ರಚನೆಯಾಗಿ ಸರ್ಕಾರದ ಜವಾಬ್ದಾರಿ ಬಹಳಷ್ಟು ಇದೆ. ನೀವು ಮಾಧ್ಯಮದ ಮುಖಾಂತರ ನೋಡ್ತೀರಿ ಸರ್ಕಾರ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ. ಸೊ ರಾಜ್ಯ ಸರ್ಕಾರಗಳು ರಾಜ್ಯದ ಬೆಳವಣಿಗೆ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು, ಹಾಗೆ ಮುಖ್ಯಮಂತ್ರಿಗಳು, ಸಭಾಪತಿಗಳು, ಅವರ ಸಚಿವ ಸಂಪುಟ ಸದಸ್ಯರು ಈ ಸಂಸ್ಥೆಯ ಬೆಳವಣಿಗೆಗೆ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಒಂದು ನಿಮ್ಮಲ್ಲಿ ಯೋಜನೆ ಇರಬೇಕಾಗ್ತದೆ. ಯೋಜನೆಯನ್ನು ರೂಪಿಸ್ಕೊಳ್ಳಿ. ಇಡೀ ವರ್ಷಕ್ಕಾಗುವಂತ ಯೋಜನೆಯನ್ನು ನೀವು ತಯಾರಿಸಿಕೊಳ್ಳಿ. ಆ ಯೋಜನೆಯ ಮುಖಾಂತರವೇ ನೀವು ನಿಮ್ಮ ಕಾರ್ಯವನ್ನು ನಿರ್ವಹಿಸಿದ್ರೆ ಬಹಳ ಉತ್ತಮ. ಸೊ ನಿಮಗೆ ಶಿಕ್ಷಕರ ಸಹಕಾರ ಇದೆ, ಆಡಳಿತ ವರ್ಗದವರ ಸಹಕಾರ ಇದೆ, ಊರವರ ಸಹಕಾರ ಇದೆ. ಇವರೆಲ್ಲರ ಸಹಕಾರದ ಮುಖಾಂತರ ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ, ತಮ್ಮ ಸಹೋದ್ಯೋಗಿಗಳಿಗೆ, ಹಾಗೆ ಇಲ್ಲಿನ ಊರಿನ ಜನರಿಗೆ ಸಹಾಯ ಆಗುವಂತ ಕೆಲಸ ಕಾರ್ಯಗಳು ನಿಮ್ಮಿಂದ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಜವಾಬ್ದಾರಿ ಇದೆ. ಈ ಸಮಾಜದ ಬೆಳವಣಿಗೆಯಲ್ಲಿ ನಿಮ್ಮ ಜವಾಬ್ದಾರಿ ಕೂಡ ಬಹಳಷ್ಟು ಇದೆ. ನೀವು ನಿಮ್ಮ ಜವಾಬ್ದಾರಿಯನ್ನು ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಹಾಗೂ ಆಡಳಿತ ಮಂಡಳಿಯವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆ ಪರವಾಗಿ ತುಂಬ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೇವೆ.